ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂದರೆ ಕೇವಲ ಅದ್ಧೂರಿ ಅಲಂಕಾರ, ಪ್ಲಾಸ್ಟಿಕ್ ಹಾಗೂ ಥರ್ಮೋಕೋಲ್ ವಸ್ತುಗಳ ಅಬ್ಬರವೇ ಹೆಚ್ಚಾಗಿರುತ್ತದೆ. ಆದರೆ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆದ ಈ ವಿವಾಹ ಮಹೋತ್ಸವವು ತನ್ನ ಪರಿಸರ ಸ್ನೇಹಿ ಕಾಳಜಿಯಿಂದ ಎಲ್ಲರ ಗಮನವನ್ನು ಸೆಳೆದಿದೆ. ಸಾಮಾನ್ಯವಾಗಿ ಮದುವೆಯ ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ಹೂವುಗಳು ಹಾಗೂ ಪರಿಸರಕ್ಕೆ ಹಾನಿಕಾರಕವಾದ ವಸ್ತುಗಳನ್ನು ಬಳಸಲಾಗುತ್ತದೆ. ಆದರೆ ಈ ಸಮಾರಂಭದಲ್ಲಿ ನೈಸರ್ಗಿಕ ವಸ್ತುಗಳನ್ನು ಬಳಸುವ ಮೂಲಕ ಪರಿಸರ ಪ್ರೇಮವನ್ನ ಮೆರೆಯಲಾಗಿದೆ. ಮದುವೆಯ ಈ ವಿಶೇಷ ಅಲಂಕಾರವನ್ನ ಕಲಾವಿದರಾದ ನವೀನ್ ಅಡ್ಯಾರ್ ಅವರು ಅದ್ಭುತವಾಗಿ ರೂಪಿಸಿದ್ದಾರೆ. ಮದುವೆಯ ಸಂಭ್ರಮವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ಅದು ಜೀವನ ಪರ್ಯಂತ ಇರಬೇಕು. ಅಂತಹ ಸುಖಮಯ ಜೀವನಕ್ಕೆ ನಾವು ಬದುಕುವ ಪರಿಸರವು ಪೂರಕವಾಗಿರುವುದು ಅತಿ ಅಗತ್ಯ. ಮದುವೆಯ ಹೆಸರಿನಲ್ಲಿ ಪ್ರಕೃತಿಯನ್ನ ಮಲಿನಗೊಳಿಸುವ ಬದಲು ಇಂತಹ ಪರಿಸರ ಪೂರಕ ಕಾರ್ಯಗಳನ್ನು ಆಯೋಜಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಸಮಾಜದಲ್ಲಿ ಇಂತಹ ಸುಂದರ ಅಲಂಕಾರ ಮಾಡುವ ಅನೇಕ ಪ್ರತಿಭಾವಂತ ಕಲಾವಿದರಿದ್ದಾರೆ. ಆದರೆ ಇಂತಹ ಕಲೆಗೆ ಅವಕಾಶ ಸಿಗಬೇಕಾದರೆ ಕಾರ್ಯಕ್ರಮವನ್ನ ಆಯೋಜಿಸುವವರು ಮನಸ್ಸು ಕೂಡ ಅಷ್ಟೇ ವಿಶಾಲವಾಗಿರಬೇಕು. ಪ್ರಕೃತಿಯನ್ನ ಉಳಿಸುವ ಮೂಲಕ ನಮ್ಮನ್ನು ನಾವು ಉಳಿಸಿಕೊಳ್ಳೋಣ ಎಂಬ ಆಶಯದೊಂದಿಗೆ ಈ ಮದುವೆಯು ಹೊಸ ಮಾದರಿಯನ್ನ ಸೃಷ್ಟಿಸಿದೆ. ಬಂದಂತ ಎಲ್ಲಾ ಏನು ಗೆಸ್ಟ್ ಗಳು ಬರ್ತಾರೆ ಅವುಗಳಿಗೆಲ್ಲ ಸ್ಫೂರ್ತಿ ಆಗಿರ್ಬೇಕು ಅನ್ನುವಂತ ನಮ್ದು ಕಾನ್ಸೆಪ್ಟ್ ಆಗಿತ್ತು. ಆ ಕಾನ್ಸೆಪ್ಟ್ ತರನೇ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆ. ಸೊ ಇದಕ್ಕೆಲ್ಲ ನಾನು ನನ್ನ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇದನ್ನ ಇನ್ನಷ್ಟು ಜಾಸ್ತಿ ಜನ ಸ್ಪ್ರೆಡ್ ಮಾಡ್ಬೇಕು, ಈ ಅವೇರ್ನೆಸ್ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ನನ್ನ ಎಲ್ರಿಗೂ ಕೇಳ್ಕೊಳ್ತೀನಿ.